ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರ ವಾರ್ ರೂಮ್ನ ಮುಖಾಂತರ ಇಸ್ಕಾನ್ ಅಕ್ಷಯ ಪಾತ್ರ ವತಿಯಿಂದ ಪುತ್ತೂರಿನ ದೈವ ನರ್ತಕರು ಬ್ಯಾಂಡ್ ವಾಲಗ ವೃತ್ತಿ ನಿರ್ವಹಿಸುವವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಇದರೊಂದಿಗೆ ಟೂರಿಸ್ಟ್ ವಾಹನ ಚಾಲಕರಿಗೂ ಕಿಟ್ಗಳನ್ನು ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು, ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಮತ್ತೊಂದಿಲ್ಲ. ಅಕ್ಷಯ ಪಾತ್ರ ಮೂಲಕ ಇಸ್ಕಾನ್ ಸಂಸ್ಥೆಯು ಹಸಿವು ನೀಗಿಸುವ ಕೆಲಸ ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ವಜನ ಹಿತದ ಕೆಲಸವನ್ನ ಇಸ್ಕಾನ್ ಮಾಡ್ತಾ ಇದೆ ಅಂತ ಹೇಳಿದರು. ಕೊಡಮಾಡಿದಂಥ ಆ ಒಂದು ಆಹಾರದ ಪೊಟ್ಟಣಗಳಲ್ಲಿ ಕಿಟ್ಗಳನ್ನು ನಾವು ಇಂಥ ವರ್ಗದವರಿಗೆ, ವಿಶೇಷವಾಗಿ ಮೂರೇ ವರ್ಗದವರಿಗೆ ಸ್ವಾಮೀಜಿಯವರಿಗೆ ಕೊಡ್ತಾ ಇದ್ದೇವೆ. ಬಾಕಿ ವರ್ಗದವರಿಗೆ ನಾವು ಒಂದು ನಮ್ಮ ಶಾಸಕರ ವಾರ್ ರೂಮ್ ಮೀಟಿಂಗ್ ಮುಖಾಂತರ ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನು ಅವರು ಕೊಂಡೋಗಿ ಮನೆಯ ಆ ಮಂದಿ ಏನು ಕುಟುಂಬಸ್ಥರು ಸೇರಿ ಈ ಆಹಾರ ಪದಾರ್ಥಗಳನ್ನು ಸೇವಿಸುವ ಮುಖಾಂತರ ಪೌಷ್ಟಿಕತೆಯನ್ನು ಮೈಗೂಡಿಸಿಕೊಂಡು. ಇದೇ ವೇಳೆ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರ ಯೋಜನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಶ್ರೀ ಕಾರುಣ್ಯ ಸಾಗರದಾಸ ಸ್ವಾಮೀಜಿ ಮಾತನಾಡಿ, ಲಾಕ್ಡೌನ್ ಸಂದರ್ಭ ಸಂಸ್ಥೆಯ ವತಿಯಿಂದ ಜಿಲ್ಲೆಯಲ್ಲಿ 7,000 ಕಿಟ್ಗಳನ್ನು ವಿತರಿಸಲಾಗಿದೆ. 3 ಲಕ್ಷ ಮಂದಿಗೆ ಅನ್ನದಾನ ಒದಗಿಸಲಾಗಿದೆ ಅಂತ ಹೇಳಿದರು. ನನ್ನ ಹೊಟ್ಟೆ ಮಾತನ್ನು ಯೋಚನೆ ಮಾಡ್ತೀನಿ. ಸಂಸ್ಕೃತಿನೂ ಬಹಳ ಮುಖ್ಯ. ಆ ಸಂಸ್ಕೃತಿಯಲ್ಲಿ ನಿಜವಾದ ವಿದ್ಯಾ ಅಂತ ನಮ್ಮ ಒಂದು ಬೇರೆ ಹೇಳಾಗಿದೆ. ಈ ಒಂದು 2 ಮಾತು ಹೇಳಿ ನಮ್ಮ ಒಂದು ಪುತ್ತೂರು ಒಂದು ಜಿಲ್ಲೆಯಿಂದ ನಮ್ಗೆ ಸಿಕ್ಕಿರೋ ಸಹಾಯಕ್ಕೆ ನಿಮ್ಮೆಲ್ಲರಿಗೂ ಹಂಚಲಿಕ್ಕೆ ಒಂದು ಮಾಡಿಕೊಟ್ಟಿರೋ ಅವಕಾಶಕ್ಕೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರವರಿಗೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ಕಾರ್ಯದರ್ಶಿ ಸತೀಶ್ ಬಿಎಸ್, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸರಾವ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.